ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆ ದೇವರ ಕುಡ್ಲದ ಕುಡುಪು ಕೈತಲ್ ಏಪ್ರಿಲ್ 27 ಕೈತಾರ ಕೂಟದಕ್ಲು ಸೇರಿದ ಕೆರ್ನ ಕೆಸಡು ಕರ್ತವ್ಯ ಲೋಪದ ದೂರದ ಮಿತ್ತ ಕುಡ್ಲ ಗ್ರಾಮಾಂತರ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಹೆಡ್ ಕಾನ್ಸ್ಟೇಬಲ್ ಚಂದ್ರ ಪಿಬಕ್ ಕಾನ್ಸ್ಟೇಬಲ್ ಯಲ್ಲಾಲಿಂಗ ಈ ಮೂವರನ್ನು ಅಮಾನತು ಮಲ್ತದನಂದು ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪಂತೆರ ಕುಡುಪು ಕೈತಲು ಕ್ರಿಕೆಟ್ ಗುಬ್ಬು ನಡುತೊಂದಿತ್ತಿನ ಜಾಗಿಗೆ ಬರ್ತಿದ್ದಿತ್ತಿನ ಕೇರಳ ಮೂಲದ ಅಷ್ಟಪ್ಪನ್ಪುನರನ್ನು ದುಷ್ಕರ್ಮಿಲು ಪೆಟ್ಟು ಪಾಡ್ದು ಕೆಡ್ತಿತ್ತೇರು. ಈ ಸಂಗತಿ ಗೊತ್ತಾಣಲ ಪೊಲೀಸ್ ಇಲಾಖೆಯನ್ನು ಗಂಭೀರ ಆದದೆ ತೊಂದಜಿ ಪನ್ಪುನ ದೂರು ಸಾರ್ವಜನಿಕ ವಲಯಡ್ದು ತೋಚಿದಿತ್ತಂಡ ಐಡ್ದು ಬಕ್ಕ ಎಚ್ಚರಿಕೆ ಆಯ್ನ ಪೊಲೀಸರು 20 ಜನ ಆರೋಪಿಗಳನ್ನು ಪತ್ತದಿತ್ತೇರು. ಕೇಸಡು ಕರ್ತವ್ಯ ಲೋಪ ಬಗೆನ ದೂರದ ಮಿತ್ತು ಕುಡ್ಲಾ ಗ್ರಾಮಾಂತರ ಸ್ಟೇಷನ್ದ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ KR, ಹೆಡ್ ಕಾನ್ಸ್ಟೇಬಲ್ ಚಂದ್ರ ಪಿಬಕ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಲಿಂಗಮಕ್ಳನ್ನು ಅಮಾನತ್ ಮಲ್ತದಂಡು. ಈ ಬಗೆಟ್ ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ತಿರಿಪಾದೆರ್. ಏಪ್ರಿಲ್ 27 ಕೈತಾರ ಕುಡುಪುದ ಮೈದಾನಡು ಕ್ರಿಕೆಟ್ ಪಂಥ ನಡುತೊಂದಿತ್ತಿನ ಪುರ್ತಡು ಗುರ್ತಾಡ್ತ ಇಜ್ಜಾಂದಿನವರಿಯಾಗ ಗೊಬ್ಬುದ ಕ್ಲುಬಕ ಅವ್ಲು ಸೇರ್ದಿತ್ತಿನ ಜನಕೂಟ ಸೇರ್ದು ಪೆಟ್ಟುಪಾಡು ನುಪ್ಪುನ ಬಗೆಟ್ ದೀಪಕ್ ಪನ್ಪುನಾರು ಪೊಲೀಸರಿಗೂ ಫೋನ್ ಮಂತದ ತಿರಿಪಾದೆರ್. ಈ ಬಗೆಟ್ ಕುಡ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ಬೊಕ ಕರ್ತವ್ಯಡಿತ್ತಿನಕ್ಲಿಗ ಮಾಹಿತಿ ಬೈದಂಡ. ಸಂಗತಿ ಬಗೆಟ್ ಮಾಹಿತಿ ಇತ್ತನಲ ಕೂಟ ಸೇರ್ದು ಕೆರ್ನ ಬಗೆಟ್ ಮೇಲಧಿಕಾರಿಲೆಗ ತಿರಿಪಾದಿಜರು. ಅಂಚದು ಕೂಟ ಕೆರ್ನ ಕೇಸ್ ಸುರುಕು UDR ಕೇಸಾದ ಎಡ್ದು ಬೊಕ್ಕ ಕೆರ್ನ ಕೇಸಾದ ದಾಖಲ್ ಸೇರ್ದಂಡ. ಕೂಟದಕ್ಲು ಕೆರ್ನ ಬಗೆಟ್ ಮಾಹಿತಿ ಗೊತ್ತಿತ್ತನಲ ಮೇಲ್ ಅಧಿಕಾರಿಲೆಗ ತಿರಿಪಾವಂದೆ ಬಾರಿ ಕರ್ತವ್ಯ ಗೋಸ್ಪರಿ ಮಲ್ತಿನ ದೂರದ ಮಿತ್ತು ಮೂವರನ್ನು ಅಮಾನತ್ ಮಲ್ತದಂಡು ತಿರಿತು ಬೈದಂಡ. ಮಣಿಪಾಲ ಕಾಲೇಜ್ ಆಫ್ ಹೈಯರ್ ಎಜುಕೇಷನ್ ಮಾಹೆ ವಿಶ್ವವಿದ್ಯಾನಿಲಯದ ನೆಲೆಟ್ ಒಡಿಪು ಜಿಲ್ಲೆದ ಹಾವಂಜಡ್ ಮಣಿಪಾಲ ಹಾಸ್ಪೇಸ್ ಬೊಕ ರೆಸ್ಪೇಟ್ ಸೆಂಟರ್ MHRCನ ತಾಪನೆ ಮಲ್ದಂಡ. ಆಂಧ್ರ ಪ್ರದೇಶದ ರಾಜ್ಯಪಾಲರ ಸುಪ್ರೀಂ ಕೋರ್ಟ್ದ ದುಂಬುದ ನ್ಯಾಯಾಧೀಶರ S. ಅಬ್ದುಲ್ ನಜೀರ್ ಬುಧವಾರ ಸಂಸ್ಥೆನ ಲೋಕಾರ್ಪಣೆ ಮಲ್ತೆರ. ಮಣಿಪಾಲದ್ದು 4 ಕಿಲೋಮೀಟರ್ ದೂರದ ಹಾವಂಜಡ್ ಸ್ವರ್ಣ ಸುದೆಬರಿಟ್ ಪಚ್ಚೆ ಪಜಿರ ಪರಿಸರಡು ಮಣಿಪಾಲ ಕಾಲೇಜ್ ಆಫ್ ಹೈಯರ್ ಎಜುಕೇಷನ್ ಮಾಹೆ ವಿಶ್ವವಿದ್ಯಾನಿಲಯ ಮಣಿಪಾಲ ಹಾಸ್ಪೇಸ್ ಬೊಕ ರೆಸ್ಪೈಟ್ ಸೆಂಟರ್ MHRCನ ತಾಪನೆ ಮಲ್ದಂಡ. ಆಂಧ್ರ ಪ್ರದೇಶದ ರಾಜ್ಯಪಾಲರ ಸುಪ್ರೀಂ ಕೋರ್ಟ್ದ ದುಂಬುದ ನ್ಯಾಯಾಧೀಶರ S. ಅಬ್ದುಲ್ ನಜೀರ್ ಬುಧವಾರ ಹೊಸ ಸಂಸ್ಥೆನ ಲೋಕಾರ್ಪಣೆ ಮಲ್ತೆರ. 105 ಹಾಸಿಗೆ ವ್ಯವಸ್ಥೆದ ಈ ಕೇಂದ್ರ ಜುಲೈ ತಿಂಗಳೊಡ್ದು ಜನಕ್ಲಿನ ಸೇವೆಗೆ ಒದಗೊಂಡು ಮಾಹೆದ ಈ MHRC ಸೇವೆ ಮಿತ್ತಮಟ್ಟದ ಸಮಾಜಕ್ಕೆ ಬೋಡಾಯಿನ ಯೋಜನೆ ಆದಿತ್ತದು ಇಡೀ ಧರ್ಮ ಗುಪ್ಪುಂಡು ಗಂಭೀರ ಸಿಕ್ಕಡ ನರಳೊಂದುಪ್ಪುನಕ್ಲೆಗೆ ಒಕ ಅಕ್ಲಿನ ಕುಟುಂಬದಕ್ಲು ಈ ಕೇಂದ್ರ ಉಪ್ಪೊಲಿ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜ್ KMC, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಬೊಕ ಇಂಡಿಯನ್ ಅಸೋಸಿಯೇಷನ್ ಆಫ್ ಪ್ಯಾಲಿಯೇಟಿವ್ ಕೇರ್ ಸೇರ್ನಂಚ ಬೇತೆ ಬೇತೆ ಸಂಸ್ಥೆಲಿನ ಜೊತೆ ಸೇರಿಕೆಡ ಕಾರ್ಯ ಮಲ್ಪನಂಚ ಈ ಯೋಜನೆ ತಯಾರು ಮಾಡಿದ. ಲೋಕಾರ್ಪಣೆದಲ್ಲಿ ಹೆಸರು ಮಣಿಪಾಲ ವಿಶ್ವವಿದ್ಯಾನಿಲಯದ ಡಾಕ್ಟರ್ HS ಬಳ್ಳಾಲ್, ಡಾಕ್ಟರ್ MD ವೆಂಕಟೇಶ್, ಡಾಕ್ಟರ್ ದಿಲೀಪ್ ನಾಯಕ್, ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ, ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್, ಒಡಿಪುದ ಡಾಕ್ಟರ್ G. ಶಂಕರ್ ಪಾಲ್ದಿತ್ತೊಂಡೆರ. They are almost at home. You have to give them play, recreation, some amount children's group like so areas we can contribute to. So this is a very self-contained system where that's like support to the hands. So again, if you see here, the whole thing is a glass and all the श्री प्रभाकर पुजारी, उडुपी सिटी म्युनिसिपल कौंसिल, हवंजे ग्राम पंचायत, ಶ್ರೀ ಹರೀಶ್ ಕುಡುಪು ಕೈತಲು ವಲಸೆ ಕಾರ್ಮಿಕನು ಕೂಟದಕ್ಲು ಸೇರ್ದು ಕೆರ್ನ ಬೊಕ ರಾಜ್ಯ ಗೃಹ ಮಂತ್ರಿ ಪಣ್ಣಿನ ಪಾತೆರುಗೆ ಇರೋದ ತೋಜಾದ STPI ಕುಡ್ಲ ನಗರ ಜಿಲ್ಲಾ ಸಮಿತಿ ಬುಧವಾರ ಕುಡ್ಲದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡಪಾಂಡು. ವಲಸೆ ಕಾರ್ಮಿಕನು ಒಂಜಿ ಕೂಟದಕ್ಲು ಒಟ್ಟು ಸೇರ್ದು ಕೆರ್ನೇಕೆ ಇರೋದ ತೋಜಾದ ಬೊಕ ಆ ಸಂಗತಿಡು ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ ಪಾತೆರ್ದು
ವಲಸೆ ಕಾರ್ಮಿಕ ಪಾಕಿಸ್ತಾನ ಪರವಾದ ಘೋಷಣೆ ಪಾಡ್ದೆಂದು ಪಂಡಿನ ಪಾತಿರುಗ್ಲ ವಿರೋಧ ಮಲ್ತದ SDPI ಪಕ್ಷ ಕುಡ್ಲ ನಗರ ಜಿಲ್ಲಾ ಸಮಿತಿ ಬುಧವಾರ ಕುಡ್ಲದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡಪಾಂಡ್. SDPI ರಾಜ್ಯ ಕಾರ್ಯಂತರ ರಿಯಾಜ್ ಕಡಂಬ ಪಾತ್ಯರ್ದ ಕೆರ್ನಕೂಟದ ಕ್ಲೀಡ್ ಊರುದ BJP ನಾಯಕ ರವೀಂದ್ರ ನಾಯ್ಕ್ ಮುಖ್ಯವಾದಿತ್ತೆ ಆಯನ ಕುತಂತ್ರೊಡೆ ಜವನನ್ ಕೆಡ್ತೇರ ಪೊಲೀಸರ ಆಯನ ಪತ್ತನ ಬದಲು BJP ಲೋಕಸಭಾ ಸದಸ್ಯರು ಶಾಸಕರ್ನ ಆಫೀಸ್ ತಿರ್ಗೆರ ಬಿಡ್ತೇರಂದು ದೂರಿಯರು. ರಾಜ್ಯ ಗೃಹ ಮಂತ್ರಿಯರ ಕೇಸ್ಗೆ ಸಂಬಂಧಪಟ್ಟಿನಂಚ ಜವಾಬ್ದಾರಿ ಜಂದಿನ ಪಾತ್ರ ಪಂತ್ಯರ ಪೊಲೀಸರ್ನ ನಡೆ ಸಂಶಯಗೂ ಸಾಧ್ಯ ಆತಂಡ ಅಂಚಾದ ಈ ಕೇಸ್ ಡಿಡಿ ತನಿಖೆಗೆ ದುಂಬುದ ನ್ಯಾಯಾಧೀಶರನ್ನ ದುಂಬಾಳ್ತಿಡ ತನಿಖೆಗೂ ಕೂಟ ಕಟ್ಟೊಡೊಂದು ರಿಯಾಜ್ ಕಡಂಬ ಒತ್ತಾಯ ಮಲ್ತೆರ. SDPI ರಾಜ್ಯ ಕಾರ್ಯಂತರ ಅಥಾವುಲ್ಲಾ ಜೋಗಟ್ಟೆ ನಗರ ಜಿಲ್ಲಾ ಗುರ್ಕಾರ್ಯರ ಜಲೀಲ್ ಕೃಷ್ಣಪುರ ಪ್ರತಿಭಟನೆದ ದುಂಬಾಳ್ತೆ ವಹಿಸ್ತಿದ್ದೆರ. ಸಂಘಿ ನಾಯಕರ ಅಳತಿಯಂತೆ ಪೊಲೀಸರ ಕೆಲಸ ಸಾಗುತ್ತಿದೆ. ಪೊಲೀಸರ ಕೆಲಸ ಸಾಗುತ್ತಿದೆ. ಸಂಘೀಯ ಮಾಹಿತಿ ಪಡೆದುಕೊಂಡು ಹೇಳಿಕೆ ಕೊಡುವ ಗೃಹ ಸಚಿವ ಪೊಲೀಸರಿಗಿಲ್ಲದ ಮಾಹಿತಿಯೊಂದು ಮಂತ್ರಿಗೆ ಸಿಕ್ಕಿದ್ದು ಎಲ್ಲಿಂದ? ಸಚಿವ ಪರಮೇಶ್ವರ್ಗೆ ಶೇಮ್ ಉಸ್ತುವಾರಿ ಸಚಿವರಿಗೆ ಶೇಮ್ ಕೊಲೆ ನಡೆಯಿತು. ಆ ಮರಣವಾದಂತಹ ಹೆಣವನ್ನು ಅವರಲ್ಲಿ ಬಿಸಾಡಿ ಹೋದ್ರು. ನಾನು ಕೇಳ್ತಾ ಇರುವಂತದ್ದು ಈ ಪ್ರದೇಶದ ಪೊಲೀಸ್ ಇಲಾಖೆ, ಅದರಲ್ಲೂ ನಾನು ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಆ ವ್ಯಾಪ್ತಿಗೆ ಬರ್ತಕ್ಕಂತಹ ACP ಧನ್ಯಾನಾಯಕರವರನ್ನ, ಆ ಜುಡಿಷಿಯರಿಗೆ ಬರ್ತಕ್ಕಂತಹ ಇನ್ಸ್ಪೆಕ್ಟರ್ ಶಿವಕುಮಾರ್ ಆಳ್ಕೆ ಅವರನ್ನ, ಇಂತಹ ಒಂದು ಹೆಣ ನಿಮಗೆ ಸಿಕ್ಕಿದ್ದು, ಅದರ ಗುರುತು ಪತ್ತೆ ಇಲ್ಲ. ಇಲ್ಲಿ ಆ ಒಂದು ಪ್ರದೇಶದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಅಂತ ನಿಮ್ಗೆ ಗೊತ್ತಿದೆ. ACP ಧನ್ಯಾನಾಯಕರವರೇ, ಕೋಲಿಯಾರ್ನಲ್ಲಿ ನಿಮಗೆ ಸಂಘ ಪರಿವಾರದವರು, ಭಾಜಪದವರು ಒಂದು ಮಸೀದಿಯ ಮುಂದೆ ಘೋಷಣೆ ಕೂಗಿದಕ್ಕೆ ಅಲ್ಲಿ ನಡೆದಂತಹ ಸಣ್ಣ ಒಂದು ಘಟನೆಯನ್ನು ಇಟ್ಟುಕೊಂಡು ಹಲವಾರು ಮನೆಗಳಿಗೆ ದಾಳಿ ನೀಡಲಿಕ್ಕೆ ನಿಮಗೆ ಸಾಧ್ಯವಾಗುವುದಾದರೆ, ಅದೆಷ್ಟೋ ರೌಡಿಗಳನ್ನ, ಸಂಘ ಪರಿವಾರದ ರೌಡಿಗಳನ್ನ ರೌಡಿ ಲಿಸ್ಟ್ನಿಂದ ತೆಗೀಲಿಕ್ಕೆ ನಿಮಗೆ ಸಾಧ್ಯವಾಗುವುದಾದ್ರೆ, ನಿಮ್ಮ ಜುಡಿಷಿಯಲ್ ಒಳಗಡೆ ಒಂದು ಅನಾಥವಾದಂತಹ ಶವ ಸಿಕ್ಕಿದೆ. ಶವ ಸಿಕ್ಕಿದ 24 ಗಂಟೆಗಳು ಕಳೆದರೂ ಕೂಡ ತಾವು FIR ದಾಖಲಿಸುವುದಿಲ್ಲ. ಯಾಕೆ? ಅದು ಮಾತ್ರವಲ್ಲ, ನಿಮಗೆ ಆ ಪ್ರದೇಶದಲ್ಲಿ ನಡೆದಂತಹ ಆ ಒಂದು ಗುಂಪು ಹತ್ಯೆಯ ರೂವಾರಿಯಾದಂತ, ಆ ಗುಂಪು ಹತ್ಯೆಯಲ್ಲಿ ಭಾಗಿಯಾದಂತ ಕೊಲೆಗಾರನೇ ನಿಮಗೆ ದೂರುದಾರನಾಗಿ ಸಿಕ್ಕಿದ್ದಾನೆ. ಅಲ್ಲಿ ಯಾರು ಪ್ರಜ್ಞಾವಂತರು ಇರ್ಲಿಲ್ವೇ? ಒಬ್ಬ ಕೊಲೆಗಾರನನ್ನೇ ನೀವು ಸಾಕ್ಷಿದಾರನಾಗಿ, ಒಬ್ಬ ಕೊಲೆಗಾರನನ್ನೇ ನೀವು ದೂರುದಾರನಾಗಿ ನೀವು ಆಯ್ಕೆ ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ಮ ACP ಸ್ಥಾನವನ್ನು, ಇನ್ಸ್ಪೆಕ್ಟರ್ ಸ್ಥಾನವನ್ನು ನಾವು ಪ್ರಶ್ನಿಸಬೇಕಾಗಿದೆ. ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ನಾವು ಇಲ್ಲಿ ಪ್ರಶ್ನಿಸಬೇಕಾಗಿದೆ. ನಿಮ್ಮಂತಹ ಕೆಲವು ಮಂದಿಗಳು ಮಾಡುವಂತಹ ಇಂತಹ ಆ ಒಂದು ಸಂಘ ಪರಿವಾರ ಅಥವಾ ಇತರರಿಗೆ ಏಜೆಂಟರಾಗಿ ಮಾಡುವಂತ ಕೆಲಸ ಕಾರ್ಯಗಳಿಂದ ಇಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವಂತ ಅಧಿಕಾರಿಗಳು ಕೂಡ ಅದರ ಬೆಲೆಯನ್ನು ತೆರಬೇಕಾಗ್ತದೆ. ಕುಡುಪು ಕೈತಲು ಕೂಟದ ಕುಲುಸೇಡ್ದು ಪೆಟ್ಟುಪಾಡ್ದು ಕೆರ್ನ ಕೇಸ್ ಜಿಲ್ಲೆಗೆ ಕಳಂಕ ಕನತಿನ ವಿಚಾರ ಆದುಂಡು. BJP ನಾಯಕರು ಅಪಗಪಗ ಗೆಜಲ್ಪುನ ಭಾಷಣ ಮಲ್ತೊಂದಿತ್ತದ ಈ ಕೆರ್ನ ಸಂಗತಿಗಳ ಅವೇ ಕಾರಣ ಆತನಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ದೂರ್ದೇರ.
ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರಿರ್ಬಕ್ಕ ದುಂಬುದ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಸುದ್ದಿಕುಟುಡು ಪಾತ್ರಿಡ್ದು ದಕ್ಷಿಣ ಕನ್ನಡ ಜಿಲ್ಲೆಡ್ ಅಪಗಪಗ ಶಾಂತಿ ಕಲೆಂಕಾವನ ಕೆಲಸ ಒಂದುಂಡು ಇಂದಕ್ಕೆ ಬಿಜೆಪಿ ನಾಯಕರು ಜವನೇರಿಗೆ ಕೊರೊಂದುಪ್ಪನ ಸಂದೇಶ ಏವರ ಬರ್ಪಾವನ ಭಾಷಣಲು ಕಾರಣ ಹೊಂದಿತ್ತದು ಅಕ್ಲನ ಮಾರ್ಗದರ್ಶನಡೆ ಒಂದು ಮಾತನಾಡತೊಂದುಂಡು ಕುಡುಪು ಕೈತಲ್ ಕೂಟದಕ್ಲು ಒಟ್ಟು ಸೇರ್ದು ಪೆಟ್ಟು ಪಾಡ್ದು ಕೆರ್ನ ಕೇಸ್ ನಮ್ಮ ಜಿಲ್ಲೆಗೆ ಕಳಂಕ ಕನತಿನ ವಿಚಾರ ಅದುಂಡು ಬಿಜೆಪಿದ ದುಂಬುದ ಕಾರ್ಪೊರೇಟರ್ನ ಖಂಡನೆ ಅದುಪ್ಪನ ಪಿಸ್ತೂಲ್ ರವಿರದವರ ಕುಡುಪುಡು ಈ ಸಂಗತಿ ನಡೆದುಂಡು ಬಿಜೆಪಿ ನಾಯಕರ ಅಪಗಪಗ ಗೆಜಲ್ಪುನ ಭಾಷಣ ಮಲ್ತೊಂದಿತ್ತದು ಕುಡುಪು ಕೈತಲು ಕೇರ್ನೆಕ್ಲ ಒಂದುವೇ ಕಾರಣ ಆತನಂದು ದೂರಿಯರು ಈ ಸಂಗತಿ ನಡೆತಿ ಬೊಕ್ಕ ಪಿಸ್ತೂಲ್ ರವಿ ತರೆ ತಪ್ಪಾದೆ ఆయన ಮೂಜಿ ಮೊಬೈಲ್ ಸ್ವಿಚ್ ಆಫ್ ಆತಂಡು ಬಿಜೆಪಿ ನಾಯಕರು ಏವರ ಬರ್ಪಾವನ ಭಾಷಣ ಮಲ್ತದ ಪಿರ ಒರಿತಿನ ವರ್ಗದ ಜವನೆರೆನು ಜೈಲ್ ಸೇರ್ನಂಚ ಮಲ್ತೊಂದುಲ್ಲೆರು ಇಂದಕ್ಕೆ ಮೂಕುದ ಬಲ್ಲು ಪಾಡ್ನ ಕೆಲಸ ಆವಡಾತಂಡು ಹರೀಶ್ ಕುಮಾರ್ ಪಂಡ್ಯರು ಕುಡುಪುಡು ಕೆರ್ನ ಕೇಸಿಡು ಕುಡ್ಲ ಗ್ರಾಮಾಂತರ ಸ್ಟೇಷನ್ದ ಇನ್ಸ್ಪೆಕ್ಟರ್ ಸರಿಯಾದ ಕೆಲಸ ಮಲ್ಪಂದಿನ ಲಕ್ಕದು ತೋಜೊಂದುಂಡು ಅರಿಗೆ ಎದುರಾದ ಕ್ರಮದ ತೊನ್ಯರೆ ಸರ್ಕಾರಗೂ ಭಿನ್ನಯ ತೊಂದುಂಡು ಈ ಕೇಸಿಡು ಪೊಲೀಸ್ ಇಲಾಖೆ ಸೋತುದುಂಡು ಹರೀಶ್ ಕುಮಾರ್ ದೂರಿಯರು. ಅಲ್ಲಿ ಯಾರಿಗೋ ಸ್ವಲ್ಪ ಮಾತಾಗ್ತದೆ ಅನ್ನುವಂಥ ಸುದ್ದಿ ಮಾತಾಗಿ ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡುವಾಗ ಒಬ್ಬ ಯಾರು ಪಿಸ್ತೂಲ್ ರವಿ ಅನ್ನುವಂಥ ಒಬ್ಬ ತೂಪನದಾದ ಪಾಡ್ಲೆ ಅಂತ ಪ್ರಚೋದನೆ ಕೊಡ್ತಾರೆ. ಯುವಕರಿಗೆ ಅಷ್ಟು ಸಿಕ್ಕಿದ್ರೆ ಸಾಕು, ಎಲ್ಲ ಮುಗಿಬಿದ್ದಿದ್ದಾರೆ ಇವನ ಮೇಲೆ. ಬ್ಯಾಟ್ನಿಂದ ಹೊಡೆದಿದ್ದಾರೆ, ಕಲ್ಲಿನಿಂದ ಹೊಡೆದಿದ್ದಾರೆ, ಅವನ ಮರ್ಮಾಂಗಕ್ಕೆ ಗುದ್ದಿದ್ದಾರೆ, ಮಣ್ಣು ಹಾಕಿದ್ದಾರೆ ಅವನ ಮೇಲೆ. ಎಲ್ಲ ಮಾಡಿದ ಮೇಲೆ ಅವನು ಸ್ಮೃತಿ ತಪ್ಪಿ ಬೀಳ್ತಾನೆ. ಅವನು ಒಂದಷ್ಟು ದೂರ ಎಳ್ಕೊಂಡೋಗಿ ಹಾಕ್ತಾರೆ. ಹಾಕುವಾಗ ಅವನು ಮತ್ತೆ ಸ್ವಲ್ಪ ಅವನಿಗೆ ಜ್ಞಾನ ಬರ್ತದೆ, ಹೇಳ್ತಾನೆ, ಮತ್ತೆ ಅವನಿಗೆ ಹೊಡಿತಾರೆ. ಅವನು ಅನ್ಕಾನ್ಷಿಯಸ್ ಆಗಿ ಬಿದ್ದ ಮೇಲೆ ಬಿಟ್ಟು ಹೋಗ್ತಾರೆ. ಅನೇಕ ಬಾರಿ ಇಂತಹ ಪ್ರಚೋದನೆಯಿಂದ ಈ ಬಿ ಜೆ ಪಿಯವರ ಪ್ರಚೋದನೆಗಳು, ಭಾಷಣಗಳು ಇದರಿಂದಾಗಿ ಪ್ರೊವೋಕ್ ಆಗೋದ್ರಿಂದ ಯುವಕರು ಈ ತಪ್ಪು ದಾರಿಗೆ ಹೋಗುವಂಥ ವ್ಯವಸ್ಥೆ ಆಗ್ತದೆ. ಎಷ್ಟೋ ಜನ, ಸಾವಿರಾರು ಜನ ಯುವಕರು ಇವತ್ತು ಜೈಲಿನಲ್ಲಿದ್ದಾರೆ. ಎಲ್ಲ ಹಿಂದುಳಿದ ವರ್ಗದ ಯುವಕರು ಎಷ್ಟೋ ಜನ ಜೈಲಿನಲ್ಲಿದ್ದಾರೆ. ಇವರು ಅವರನ್ನು ಛೂ ಬಿಡ್ತಾರೆ, ಅವರನ್ನು ಬಜರಂಗ ದಳ, ಆ ದಳ, ಈ ದಳ ಅಂತೇಳಿ ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಬೇರೆ ಬೇರೆ ಅವರನ್ನು ಯೂಸ್ ಮಾಡುವಂಥದ್ದು, ಕೆಲಸಕ್ಕೆ ಹೋಗುವ ಯುವಕರನ್ನೆಲ್ಲ ಈ ಥರ ಮಾಡಿ ಅವರ ಲೈಫೇ ಹೋಯಿತು. ಮರ್ಡರ್ ಕೇಸಲ್ಲಿ ಫಿಕ್ಸ್ ಆಗಿದ್ದಾರೆ. ಇನ್ನು ಅವರಿಗೆ 10-15 ವರ್ಷ ಅವರಿಗೆ ಜೀವನ ಇಲ್ಲ, ಅವರ ಯೌವನವೇ ಹೋಯಿತು. ಬಹುಶಃ ಅವರ ಮನೆಯಲ್ಲಿ ಪಾಪ ಎಷ್ಟು ಇವರೇ ದುಡಿಯುವವರು ಇರ್ಬೋದು. ಆ ಮನೆ ಸಾಕಬೇಕು, ಕುಟುಂಬ ಸಾಕಬೇಕು. ಇಂಥ ಯುವಕರ ಅನೇಕ ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇಂಥ ಪ್ರಚೋದನೆಗಳಿಂದಾಗಿ ಅವರನ್ನು ಜೈಲಿಗೆ ಕೊಡಿಸುವಂಥ ವ್ಯವಸ್ಥೆ ಆಗ್ತಾ ಇದೆ. ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಆದರೆ ಇವರಿಗೂ ಮೊನ್ನೆ ಪಾಲ್ಗಮ್ಮಲ್ಲಿ ಮರ್ಡರ್ ಆಯಿತು, ಹತ್ಯೆ ಆಯಿತು. ಏನು ವ್ಯತ್ಯಾಸ ಅವರಿಗೂ? ಇವರು ಭಯೋತ್ಪಾದಕರೇ ಅಲ್ಲಿ ರೀತಿಯಲ್ಲಿ ನೋಡಿದರೆ. ಇವರು ಕೂಡ ಭಯೋತ್ಪಾದಕರೇ. ಅಕ್ಷಯ ತೃತೀಯದಲ್ಲಿ ಕೊಡು ಬುಧವಾರ ಬಂಗಾರದ ಅಂಗಡಿ ಜ್ಯುವೆಲರ್ಸ್ ಲೆಡ್ ಭಾರಿ ಪೇರ ನಡೆತದಂಡ ಕುಡ್ಲ ಹಂಪನಕಟ್ಟದ ಪುದರ್ಪುಯಿ ಜ್ಯುವೆಲರ್ಸ್ ಸಂಸ್ಥೆ SL ಶೇಟ್ ಜ್ಯುವೆಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್ ತರಾವರಿ ಬೊಳ್ಳಿ ಬಂಗಾರ ವಜ್ರದ ಪದ್ದೇದ ಒಟ್ಟುಗು ಗಿರಾಕಿಲೆನ ಗುಮನವೈದಂಡ ಬಂಗಾರ ಪಂಡ ಇಷ್ಟ ಇಜ್ಜಾಂದಿನಕ್ಲು ಏರ್ಲ ಇಜ್ಜಿಂದ ಪನುಲಿ ಐಟ್ಲ ಪೊಣ್ಣುಲೆಗ್ ಬಂಗಾರದ ಮಿತ್ತು ಉಪ್ಪುನಾತು ಪ್ರೀತಿ ಆಸೆ ಬೊಕ್ಕ ವೈಟ್ಲ ಇಜ್ಜಿಂದೆ ಪನುಲಿ ಈ ವರ್ಷದ ಸುರಕ್ಕೆ ಬಂಗಾರದ ಬೆಲೆ ಏರೊಂದು ಇತ್ತೆ ಬಂಗಾರ ಬಿಲೆಂದೆ ಪನ್ಪುನಂಚ ಆತಂಡ 10 ಗ್ರಾಂ ಬಂಗಾರಕ್ಕೆ 1 ಲಕ್ಷ ರೂಪಾಯಿ ಕಡತದಂಡ ಕರಿನ ಕೆಲವು ವರ್ಷಲೆಡ್ದು ಅಕ್ಷಯ ತೃತೀಯದ ದಿನ ಬಂಗಾರದಿತ್ತಂಡ ಭಾರಿ ಎಡ್ಡೆಂದು ಪನ್ಪನ ನಂಬಿಕೆ ಬಲ ಅದು ಹೆಚ್ಚಿನಕ್ಲು ಬಂಗಾರದೆಪ್ಪರೆ ಕಾತದ ಆನಿಯೇ ಬಂಗಾರದ ಕಟ್ಟೆಲೆಗೆ ಕಾರ್ದಿ ಒಂದುಲ್ಲೆರ ಬುಧವಾರ ಅಕ್ಷಯ ತೃತೀಯದ ದಿನ ಕುಡ್ಲ ಸುತ್ತಮುತ್ತದ ಬಂಗಾರದ ಆಚಾರಿ ಕಟ್ಟೆಲೆಡ್ ಭಾರಿ ಜನ ಸೇಡ್ದಿತ್ತೆರ. ಕುಡ್ಲ ಹಂಪನ ಕಟ್ಟದ ವಜ್ರ ಬಂಗಾರ ಪದ್ದೆ ಮಾರಾಟದ ಪುದರ್ಪೊಯ್ ಸಂಸ್ಥೆ SL ಶೇಟ್ ಜ್ಯುವೆಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್ಡ್ ಅಕ್ಷಯ ತೃತೀಯದ ನಿದಿಂಜ ಜನ ಸೇಡ್ದು ಬಂಗಾರದಿಪ್ಪನ ತೋಚಿದ ಬತ್ತಂಡ ಶ್ರೇಷ್ಠ ಗುಣಮಟ್ಟದ ವಜ್ರದ ಬೇರಡು ಪುದರ್ಪೊಯ್ನ ಸಂಸ್ಥೆ ಅದುಂಡು SL ಶೇಟ್ ಸಂಸ್ಥೆ ಬಂಗಾರದ ಬೆಲೆ ಬಾನುಗೆತ್ತರ ಏರ್ನೆಡ್ದವರ ಜನ ಬರ್ಪುನವಂತೆ ಕಮ್ಮಿ ಆಂಡಲ ಜನ ಬರೊಂದುಲ್ಲೇರ ಕೆಲವೇರ ಬಂಗಾರದ ಬೆಲೆ ಜಪ್ಪಡಂದು ಕಾತೊಂದುಪ್ಪು ನೇರ್ದವರ ಬರಿಯರೆ ಕಡೆಸವಂದುಲ್ಲೇರ ಆಂಡಲ ಎಂಕ್ಲಿನ ಸಂಸ್ಥೆದ ಗಿರಾಕಿಲು ತಪ್ಪಂದೆ ಬರೊಂದುಲ್ಲೇರ ಸಂಸ್ಥೆ ಗಿರಾಕಿಲೆಗೆ ಬೊಳ್ಳಿ ಬಂಗಾರ ವಜ್ರದ ಪದ್ದೇಲೆಗೆ ವಿಶೇಷ ಕೊಡುಗೆಲೆನ ರಿಯಾಯಿತಿಲೆನು ಕೊಡ್ತಾಂದ್ ಪನ್ಪೆರ ಸಂಸ್ಥೆದ ಪಾಲುದಾರರು ಪ್ರಶಾಂತ ಶೇಟ್.
ಈ ವರ್ಷ ಅಕ್ಷಯ ತೃತೀಯದಲ್ಲಿ ಬಂಗಾರದ ರೇಟ್ ತುಂಬ ಜಾಸ್ತಿ ಆದ ಕಾರಣ ಗಿರಾಕರಿಗೆ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ ಸ್ವಲ್ಪ ತಡೆ ಆಗ್ತಾ ಉಂಟು. ಜನರು ಪರ್ಚೇಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಸಣ್ಣ ಐಟಮನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಆದರೂ ಜನರು ಬಂದು ಬಂಗಾರ ತಗೊಂಡು ಪ್ರೋತ್ಸಾಹಿಸಿದ್ದಾರೆ. ಸೊ ಇಷ್ಟು ವರ್ಷದಕ್ಕಿಂತ ಈ ವರ್ಷದ್ದು ಎಕ್ಸ್ಪೀರಿಯನ್ಸ್ ಬೇರೆಯೇ. ಈ ವರ್ಷ ರೇಟ್ ಜಾಸ್ತಿ ಆದ ಕಾರಣ ಜನರು ಇನ್ನೂ ವೆಯ್ಟ್ ಮಾಡುವ ಮತ್ತೆ ನೋಡುವ ಅಂತೇಳಿ ಥಿಂಕ್ ಮಾಡ್ತಿದ್ದಾರೆ. ಆದರೂ ಅಕ್ಷಯ ತೃತೀಯವನ್ನು ನಾವು ಪ್ರತಿ ವರ್ಷ ಮಾಡುವ ಹಾಗೆ ಎಂಕರೇಜ್ಮೆಂಟ್ ನಾವು ಗಿರಾಕಿಗೆ ಕೊಡ್ತಾಯಿದ್ದೇವೆ, ನಮ್ಮ ಕೊಡುಗೆಗಳು ಕೊಟ್ಟಿದ್ದೇವೆ. ಗಿರಾಕಿಗೆ ಬಂದು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟು ನಮಗೆ ಪ್ರೋತ್ಸಾಹಿಸ್ತಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನೊಂದಂತ ಹೇಳಿದರೆ, ಈಗಿನ ಜನ್ರೇಷನ್ ತುಂಬ ಲೈಟ್ ವೆಯ್ಟ್ ಐಟಮ್ಸ್ ಕೇಳ್ತಾ ಇದ್ದಾರೆ. ಆದಷ್ಟು ಯಂಗ್ಸ್ಟರ್ಸ್ನವರೆಲ್ಲ ಸಣ್ಣ ಪುಟ್ಟ ಐಟಮ್ಸನ್ನು ತಗೊಂಡು ಈ ಅಕ್ಷಯ ತೃತೀಯವನ್ನು ಅವರು ಇನ್ನಷ್ಟು ಮುಂದೆ ತಗೊಂಡು ಹೋಗ್ತಿದ್ದಾರೆ ಅಂತೇಳಿ ನನ್ನ ಅನುಭವ ಹೇಳ್ತದೆ. ಈ ವರ್ಷ ಅಕ್ಷಯ ತೃತೀಯದಲ್ಲಿ 3,000ದಿಂದ ಸಾಧಾರಣ 5,000 ತನಕ ನಾವು ಪ್ರತಿ 10 ಗ್ರಾಮಿನ ಮೇಲೆ ಆಫರ್ ಕೊಟ್ಟಿದ್ದೇವೆ. ಬೆಳ್ಳಿಯ ಸಾಮಗ್ರಿಯ ಮೇಲೆ ಸಾಧಾರಣ 7,000 ವರೆಗೆ ಕಡಿತ ಕೊಟ್ಟಿದ್ದೇವೆ ಕಿಲೋ ಮೇಲೆ. ಹಾಗೆ ವಜ್ರದ ಮೇಲೆ ಪರ್ ಕ್ಯಾರೆಟಿಗೆ 10,000 ರೂಪಾಯಿ ಕಡಿಮೆ ಕೊಡ್ತಾ ಇದ್ದೇವೆ. ಇದು ನಾವು ಅಕ್ಷಯ ತೃತೀಯ ಮತ್ತು ನಮ್ಮ ವಾರ್ಷಿಕ ಇದರದ್ದು ಪ್ರತಿ ವರ್ಷ ನಾವು ಆ ಕೊಡುಗೆಯನ್ನು ಪ್ರತಿ ವರ್ಷ ಈಗ ಒಂದು 10 ವರ್ಷದಿಂದ ಕೊಡ್ತಾ ಇದ್ದೇವೆ. ಇನ್ನು ಹೀಗೆ ಮುಂದೆ ನಡೀತಾ ಇರ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಕುಡುಪುಡು ಕೂಟದ ಕ್ಲುಕೆರ್ನ ಜವನೆ ಅಖಿಲ ಭಾರತ ಕಾಂಗ್ರೆಸ್ದ ಪ್ರಿಯಾಂಕಾ ಗಾಂಧಿಯರ್ನ ವಯನಾಡು ಕ್ಷೇತ್ರದ ರಾದಿತ್ತದ 6 ಉಮೇದದೆತ್ತೊಂದು ಹೆಚ್ಚಿಗೆ ತನಿಖೆಗೆ ಒತ್ತಾಯ ಮಲ್ಪಡಾತನಂದ ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಗುರ್ಕಾರ್ಯರ ಯು ಅಬ್ದುಲ್ ಸಲಾಂ ಒತ್ತಾಯ ಮಲ್ದೆರ. ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಗುರ್ಕಾರ್ಯರ ಯು ಅಬ್ದುಲ್ ಸಲಾಂ ಸುದ್ದಿ ಕೊಟ್ಟೋಡು ಪಾತಿಡ್ದು ಕುಡುಪುಡು ಕೂಟದ ಕ್ಲುಕೆರ್ನ ಜವನೆ ಅಖಿಲ ಭಾರತ ಕಾಂಗ್ರೆಸ್ದ ಪ್ರಿಯಾಂಕಾ ಗಾಂಧಿನ ವಯನಾಡು ಕ್ಷೇತ್ರದ ಆದಿತ್ತದ ಈ ಕೇಸನ್ನು ಉಮೇದದೆತ್ತೊಂದು ಹೆಚ್ಚಿನ ತನಿಖೆಗೆ ಒತ್ತಾಯ ಮಲ್ಪಡಾತಂಡು ಕರ್ನಾಟಕ ಸರ್ಕಾರ ತೀರ್ನರ್ನ ಕುಟುಂಬಗೂ ಸರಿಯಾದ ಪರಿಹಾರ ಒದಗಾವಡಿತ್ತದ ಮನುಷ್ಯತ್ವದಾಂತಿನ ಈ ಸಂಗತಿಗೆ ಸಂಯುಕ್ತ ನಾಗರಿಕ ವೇದಿಕೆ ವಿರೋಧ ಮಲ್ಪನೊಂದು ಪಂಡ್ಯರ. ಕೂಟದಕ್ಲು ಸೇರಿದ ಕೆರ್ನವು ಒಡಿಪು ಕುಡ್ಲದ ಜನಕ್ಲಿಗೆ ನಾಚಿಗೆದ ಸಂಗತಿ ಮನುಷ್ಯತ್ವ ಇಜ್ಜಂದಿನ ಕ್ಲಿಡ್ದ ಈ ಸಂಗತಿ ನಡೆದದಂಡ ಜಿಲ್ಲೆಡ ನ್ಯಾಯಾಲಯದ ತೀರ್ಮಾನೊಡ್ಡು ಸ್ವಂತ ಘೋಷಣೆದ ತೀರ್ಮಾನಲೇನು ಕುರ್ಪನ ಕುತಂತ್ರಲ ನಡತೊಂದುಂಡು ಈ ಕ್ಷಣಟೆ ನಿಜವೈನ ಆರೋಪಿಲೇನು ಮಾತಾಪತ್ತದ ಸರಿಯೈನ ನ್ಯಾಯ ಒದಗಾವಡೊಂದು ಅಬ್ದುಲ್ ಸಲಾಂ ಒತ್ತಾಯ ಮಲ್ತೆರ. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರಿಗೆ ಒಂದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಯಾಕಂತೇಳಿದ್ರೆ, ಒಬ್ಬ 36 ವರ್ಷ ಪ್ರಾಯದ ಒಬ್ಬ ತರುಣನನ್ನು ಈ 30-50 ಜನ ಒಂದು ಕ್ರಿಕೆಟ್ ಮೈದಾನದಲ್ಲಿ ಹೊಡೆದು ಅವರನ್ನು ಹತ್ಯೆ ಮಾಡಿದ್ದಾರೆ. ಇವರು ಎಂಥ ಒಂದು ಮನುಷ್ಯರ ಒಂದು ಮಾನವೀಯತೆ ಅಂತ ಹೇಳಿರಲಿಲ್ಲ ಅಂತ ಹೇಳಿ ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತೇಳಿದರೆ, ಒಂದು ನಾಯಿ ಜಗಳ ಆಡುವಾಗ ಒಬ್ಬ ಮನುಷ್ಯ ಹೋಗಿ ಅದನ್ನು ಬಿಡಿಸ್ತಾನೆ. ಯಾಕಂದರೆ ಅದರ ಮಕ್ಕಳು ಯಾರಾದರೂ ಅಲ್ಲಿ ಇರ್ತಾರೆ, ಆದ್ದರಿಂದ ನಾಯಿಯನ್ನು ಕೊಲ್ಲೋದು ಬೇಡ ಅಂತೇಳಿ. ಅದಕ್ಕಿಂತಲೂ ಹೀನಾಯವಾಗಿ ಒಂದು ಕೊಲೆ ಮಾಡೋದು ಅಂತ ಹೇಳಿದರೆ, ಇವರಿಗೆ ಯಾರು ಈ ಅಧಿಕಾರವನ್ನು ಕೊಟ್ಟವರು? ಸ್ವಯಂ ಘೋಷಿತ ಇವರು ತನಿಖೆ ಮಾಡುವುದು ಮತ್ತು ಹೊಡೆಯುವುದು ಅಂತ ಹೇಳಿದರೆ ಇದು ಯಾವ ನ್ಯಾಯ? ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಅವಿಭಾಜ್ಯ ಅಲ್ವಾ ಅಂತ ಹೇಳಿ ನಾನು ಈಗ ನೆನಪಿಸಬೇಕಾಗ್ತದೆ. ಯಾಕಂತೇಳಿದರೆ, ಇಲ್ಲಿ ಸ್ವಯಂ ಘೋಷಿತ ತೀರ್ಮಾನವನ್ನು ಜಡ್ಜ್ಮೆಂಟು ಕೊಡುವಂತಹ ಒಂದು ಹುನ್ನಾರ ನಡೀತಾ ಇದೆ. ಆದ್ದರಿಂದ ಘನವೆತ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಆರೋಪಿಗಳನ್ನು ಹಿಡಿದು ಸೂಕ್ತ ಆ ಅಶ್ರಫ್ನವರ ಕುಟುಂಬಕ್ಕೆ ಒಂದು ಸೂಕ್ತ ನ್ಯಾಯವನ್ನು ಕೊಡಬೇಕಂತೇಳಿ ಗೃಹ ಸಚಿವರು ಮತ್ತು ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೂ ನಾನು ಈ ಮಾಧ್ಯಮದ ಮೂಲಕ ಕೇಳಲಿಕ್ಕೆ ಇದ್ದೇನೆ. ಕುಡ್ಲಡು ಕೂಟದ ಕ್ಲು ಪೆಟ್ಟುಪಾಡ್ದು ಕೆರ್ನ ಜವನೆ ಪಾಕಿಸ್ತಾನ ಪರಾದ ಘೋಷಣೆ ಪಾಡ್ದೆಂದು ದೂರು ಪಾಡ್ದಿನ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಪಾತಿರನು ಪಿರದೆಪ್ಪಡೊಂದು STPI ಕುಡ್ಲ ನಗರ ಜಿಲ್ಲಾ ಗುರ್ಕಾರ್ಯರ ಜಲೀಲ್ ಕೃಷ್ಣಾಪುರ ಒತ್ತಾಯ ಮಲ್ದೆರ. STPI ಕುಡ್ಲ ನಗರ ಜಿಲ್ಲಾ ಗುರ್ಕಾರ್ಯರ ಜಲೀಲ್ ಕೃಷ್ಣಾಪುರ ಸುದ್ದಿ ಕೊಟ್ಟೊಡು ಪಾತಿಡ್ದು ಕುಡ್ಲಡು ಕೂಟದಕ್ಲು ಸೇರಿದ ಪೆಟ್ಟು ಪಾಡ್ದಕೇರ್ನ ವಲಸೆ ಕಾರ್ಮಿಕೆ ಪಾಕಿಸ್ತಾನ ಪರವಾದ ಘೋಷಣೆ ಪಾಡ್ದೆಂದು ದೂರು ಪಾಡ್ದಿನ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಆ ಪಾತಿರನು ಪಿರದೆಪ್ಪಡು ಜೀವ ಕಳೆವನ್ನ ಜನತ ಬಗೆಟ್ ಸುಳ್ಳು ಆರೋಪ ಮಲ್ತದೆ ಸಮುದಾಯ ತರ ತಗ್ಗಾವನಂಚ ಮಲ್ತದೇರ ಇಂಚಿನ ಸಾಮರ್ಥ್ಯದಾಂತಿನ ಗೃಹ ಮಂತ್ರಿಯರ್ನ ರಾಜಿನ ಈ ಕ್ಷಣಟೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಡೆಬಿಡೊಂದು ಒತ್ತಾಯ ಮಲ್ತೆರ. ಗೃಹ ಮಂತ್ರಿಯರ್ನ ಪಾತಿರಡ್ದು ಕರ್ನಾಟಕಡು ಕಾಂಗ್ರೆಸ್ ಪಕ್ಕ ಸಂಘ ಪರಿವಾರದ ಬೆರಕೆ ಸರ್ಕಾರ ಉಂಡಾಪನ್ಪನ ಸಂಶಯ
ವಿಷಯ ಮುಡೊಂದುಂಡೊಂದು ಜಲೀಲ್ ಕೃಷ್ಣಾಪುರ ಪಂಡ್ಯರ SDPI ರಾಜ್ಯ ಕಾರ್ಯಂತರ ರಿಯಾಜ್ ಕಡಂಬು ನಿಸಾರ್ ಅಹಮದ್ ಸಿದ್ದಿಕ್ ಬೆಂಗ್ರೆ ಅಕ್ಬರ್ ಕುತ್ರೋಳಿ ಸುದ್ದಿ ಕೊಟ್ಟಿದ್ದಾರೆ. 80% ಗುಂಪು ಹತ್ಯೆಗಳು ತನಿಖಾಗಳು ತೀವ್ರಗೊಂಡಲ್ಲಿ ಫೇಲುಖಾನ್ ಗುಂಪು ಹತ್ಯೆ ಏನಿರ್ಬೋದು, ಈ ರೀತಿಯ ಗುಂಪು ಹತ್ಯೆಗಳು ನಡೆದಾಗ ಅಂತಿಮ ವರದಿ ಬಂದಿರುವಂಥದ್ದು ಏನಂತ ಹೇಳಿದರೆ ಆ ವ್ಯಕ್ತಿ ಯಾವುದೇ ಒಂದು ಕೃತ್ಯದಲ್ಲಿ ಭಾಗವಾಗಲಿಲ್ಲ ಅನ್ನೋದಾಗಿದೆ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಜನರ ಮನಸ್ಸು ಡೈವರ್ಟ್ ಆಗಬಹುದಾದಂಥ ಒಂದು ವಿಚಾರ ಏನು, ಪೆಹಲ್ಗಾಮ್ನಲ್ಲಿ ಒಂದು ಘಟನೆ ನಡೆದ ನಂತರ ಜನರ ಭಾವನೆಗಳನ್ನು ಯಾವ ರೀತಿ ಸಂಘ ಪರಿವಾರ ದೇಶದಲ್ಲಿ ಕೆರಳಿಸ್ತಾ ಇದೆ, ಆ ರೀತಿಯ ಒಂದು ಸಬ್ಜೆಕ್ಟನ್ನು ಇಟ್ಟುಕೊಂಡು ಇದನ್ನು ಡೈವರ್ಟ್ ಮಾಡುವಂಥ ಕೆಲಸಕ್ಕೆ ಕಾಂಗ್ರೆಸ್ಸಿನ ಸರ್ಕಾರದ ಗೃಹ ಸಚಿವರು ಇಳಿದಿದ್ದಾರೆ. ಬಿಟ್ಟರೆ ಈ ಒಂದು ವ್ಯಕ್ತಿಯ ಸ್ವಭಾವವನ್ನು ನೋಡಿಕೊಂಡ್ರೆ, ಈ ವ್ಯಕ್ತಿಯ ಮಾನಸಿಕ ನೆಲೆಯನ್ನು ನೋಡಿಕೊಂಡ್ರೆ, ಈ ವ್ಯಕ್ತಿ ಮಾಡ್ತಾ ಇದ್ದಂಥ ಕೆಲಸವನ್ನು ನೋಡಿಕೊಂಡ್ರೆ ಆ ರೀತಿಯಾದಂಥ ಯಾವುದೇ ಇನ್ಸ್ಪಿರೇಷನ್ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳುವಂಥದ್ದು ಅಲ್ಲಿ ವಿಡಿಯೋಗಳಿತ್ತು, ಅಪರಾಧಿಗಳ ಮೊಬೈಲುಗಳು ಪೊಲೀಸ್ ಇಲಾಖೆಯ ಕೈಯಲ್ಲಿದೆ, ಸಾಧ್ಯವಾದರೆ ಅದನ್ನು ಬಹಿರಂಗಪಡಿಸಲಿ, ಇಲ್ಲದಿದ್ದರೆ ಕಾನೂನಿಗೆ ಬದ್ಧವಾಗಿದ್ದರೆ, ಈ ದೇಶದ ಸಂವಿಧಾನಕ್ಕೆ ಬದ್ಧವಾಗಿದ್ದರೆ, ತಮ್ಮ ವೃತ್ತಿ ಧರ್ಮಕ್ಕೆ ಬದ್ಧವಾಗಿದ್ದರೆ ಪೊಲೀಸ್ ಇಲಾಖೆ ಆ ವಿಡಿಯೋಗಳಲ್ಲಿ ಯಾವ ರೀತಿಯ ಚಿತ್ರೀಕರಣಗಳವರಲ್ಲಿದೆ ಅಥವಾ ತನಿಖೆಗೆ ಅನುಕೂಲವಾದಂಥ ಸಾಕ್ಷಿಗಳು ಏನಿದೆ ಅದನ್ನು ಸರಿಯಾಗಿ ಉಪಯೋಗಿಸಿ, ಪ್ರಾಮಾಣಿಕವಾಗಿ ಉಪಯೋಗಿಸಿ ಇದರ ಸತ್ಯಾಸತ್ಯತೆಗಳನ್ನು ಹೊರಗಡೆ ತರಲಿ. ಇದಾಗಿದೆ ನಮಗೆ ಇಲ್ಲಿ ಹೇಳಲಿಕ್ಕೆ ಇರುವಂಥದ್ದು. ಅದು ಬಿಟ್ಟು ಗೃಹ ಸಚಿವರು ಹೇಳಿರುವಂಥದ್ದು ಬಾಲಿಶತನವಾದ ಹೇಳಿಕೆ, ಅದು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ, ಮತ್ತು ಆ ವ್ಯಕ್ತಿಯ ಜೀವನವನ್ನು ನೋಡಿದ್ರೆ, ಬದುಕುವ ರೀತಿ ನೋಡಿದರೆ ಇಂಥ ಒಂದು ಹೇಳಿಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದಾಗಿದೆ ಅವರ ಕುಟುಂಬಸ್ಥರು ಹೇಳುವಂಥದ್ದು. ಅದು ನಿಮಗೆ ಈಗಾಗಲೇ ಅವರ ಮಲಯಾಳಂ ಮಾಧ್ಯಮದವರು ನಿನ್ನೆ ರಾತ್ರಿ ಕುಟುಂಬದವರು ಬಂದಾಗ ಇಲ್ಲಿ ಯಾರು ಇರಲಿಲ್ಲ, ಮಲಯಾಳಂ ಚಾನಲ್ನವರು ಇದ್ದರು, ಅವರು ತೆಗೆದಂಥ ವಿಡಿಯೋ ಕ್ಲಿಪ್ಗಳಲ್ಲಿ ಹೇಳಿಕೆಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು. ಕ್ಲಿಯರ್ ಆಗಿ ಅವರ ಕುಟುಂಬದವರು ಆ ವ್ಯಕ್ತಿ ಎಂಥವರಂತ ಹೇಳಿದ್ದಾರೆ, ಅದರಲ್ಲಿ ಅರ್ಥ ಆಗ್ತದೆ. ಕುಟ್ಲದ ಭಾರತೀಯ ಶಾಸ್ತ್ರೀಯ ನೃತ್ಯಪಕ ಸಂಗೀತ ಅಕಾಡೆಮಿದ ನಿಲೆಟ್ ಕುಮಾರಿ ಕಿಯಾರಾ ಅಶ್ಲಿನ್ ಪಿಂಟೋರೆನ ಶಾಸ್ತ್ರೀಯ ನೃತ್ಯ ರಂಗಪ್ರವೇಶ ಕಾರ್ಯಕ್ರಮ ಮೇ 4 ಕುಟ್ಲದ ಪುರಭವನ ನಡಪರುಂಡೊಂದು ನಾಟ್ಯ ವಿದುಷಿ ಸುಲೋಚನಾ ವಿಭಟ್ ಪಂತೆರ. ನಾಟ್ಯ ವಿದುಷಿ ಸುಲೋಚನಾ ವಿಭಟ್ ಕುಡ್ಲದ ಪತ್ರಿಕಾ ಭವನೋಡು ಸುದ್ದಿ ಕೊಟ್ಟಡು ಪಾತಿಡ್ದು ಕುಡ್ಲದ ಭಾರತೀಯ ಶಾಸ್ತ್ರೀಯ ನೃತ್ಯ ಬೊಕ್ಕ ಸಂಗೀತ ಅಕಾಡೆಮಿದ ನಿಲೆಟ್ ಕುಮಾರಿ ಕಿಯಾರಾ ಎಸ್ಲಿನ್ ಪಿಂಟೋರೆನ ಶಾಸ್ತ್ರೀಯ ನೃತ್ಯ ರಂಗಪ್ರವೇಶ ಮೇ 4 ಕುಡ್ಲದ ಕುದುಮಲ್ ರಂಗರಾವ್ ಪುರಭವನೋಡು ನಡಪುಂಡು. ಕಿಯಾರಾ ರಂಗಪ್ರವೇಶದ ವಿಶಿಷ್ಟತೆ ಭರತನಾಟ್ಯನು ಕೂಚಿಪುಡಿ ಕಥಕ ಬೊಕ್ಕ ಮೋಹಿನಿ ಅಟ್ಟಂ ದಂಚಿನ ಬೇತೆ ಬೇತೆ ಶಾಸ್ತ್ರೀಯ ನಲಿಕೆ ಪ್ರಾಕಾರದ ಒಟ್ಟುಗು ಪೊರ್ಲುಡು ಬೆರಕೆ ಮಲ್ದಂಡು ಕರಿನ 10 ವರ್ಷಲಿಡ್ದು ನೃತ್ಯಾಭ್ಯಾಸ ಮಲ್ಪನವು ಮಾತ್ರ ತಂದೆ ಚಿತ್ರಕಲೆ ಪೇಂಟಿಂಗ್ ಇಂಚಿತಿ ಕಲಿಟ್ಲ ಸೇರನ್ವೇರಂದು ಪಂಡ್ಯರ. ನಾಟ್ಯ ರಾಣಿ ಶಾಂತಲಾ ಪ್ರಶಸ್ತಿ ಪಡೆದಿನ ನಾಟ್ಯಾಚಾರ್ಯ ಗುರು ಉಳ್ಳಾಲ ಮೋಹನ ಕುಮಾರ್ ಕಾರ್ಯಕ್ರಮ ಉದಿಪನ ಮಲ್ಪೇರ. ಸ್ವಸ್ತಿಕ ರಾಷ್ಟ್ರೀಯ ವ್ಯವಹಾರ ಶಾಲೆದ ಪ್ರಿನ್ಸಿಪಾಲರ್ ಡಾಕ್ಟರ್ ಮಾಲಿನಿ ಹೆಬ್ಬಾರ್ ಮಲ್ಲಪಿನ್ಯರಾದ ಪಾಲ್ದಿತನವರಂದು ಸುಲೋಚನಾ ವಿಭಟ್ ಪಂಡ್ಯರ. ಕಿಯಾರಾ ಎಸ್ಲಿನ್ ಪಿಂಟೋರೆನ ಅಮ್ಮಿರ ಪಿಯೂಸ್ ಪಿಂಟೋ ಅಪ್ಪೆ ಡಯಾನ ಸಂಸ್ಥೆದ ಸುಧಾಕರ ರಾವ್ ಸುದ್ದಿ ಕೊಟ್ಟಿದ್ದಾರೆ. ಭಾನುವಾರ ಸಂಜೆ 5 ಗಂಟೆಗೆ ಮಂಗಳೂರಿನ ಪುರಭವನದಲ್ಲಿ ನನ್ನ ಶಿಷ್ಯೆ ಕುಮಾರಿ ಕಿಯಾರಾ ಐಸ್ಲಿನ್ ಪಿಂಟೋ ಇವಳ ಶಾಸ್ತ್ರೀಯ ನೃತ್ಯರಂಗ ಪ್ರವೇಶ ಮಾಡಲು ನಾವು ನಿರ್ಧರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡಲು ನಮ್ಮೊಂದಿಗೆ ಬರಲಿದ್ದಾರೆ ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತರಾದ ನಾಟ್ಯಾಚಾರ್ಯ ಶ್ರೀ ಗುರು ಉಳ್ಳಾಳ ಮೋಹನ್ ಕುಮಾರ್ ಅವರು. ಅಂತಾಗೆ ಮುಖ್ಯ ಅತಿಥಿಯಾಗಿ ಬರಲಿರುವವರು ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಮಾಲಿನಿ ಹೆಬ್ಬಾರ್ ಅವರು. ಕಿಯಾರನ ರಂಗಪ್ರವೇಶದ ಸವಿಶೇಷತೆ ಏನು ಅಂತ ಹೇಳಿದರೆ, ಭರತನಾಟ್ಯದ ಜೊತೆಗೆ ಕೂಚಿಪುಡಿ, ಕಥಕ್, ಮೋಹಿನಿಯಾಟ್ಟ ಇತರ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ಅವಳು ಪ್ರದರ್ಶಿಸಲಿದ್ದಾಳೆ. ಕಿಯಾರಾ ಕಳೆದ 10 ವರ್ಷಗಳಿಂದ ನಮ್ಮ ನೂಪುರ ಸಂಸ್ಥೆಯಲ್ಲಿ ನೃತ್ಯ ಅಭ್ಯಾಸವನ್ನು ಮಾಡುತ್ತಿದ್ದಾಳೆ. ವಿಟ್ಲದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನಡು ಬ್ರಹ್ಮ ಕಲಶಾಂಗ ರಥೋತ್ಸವದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆತೊಂದಿದ್ದದು 3ನೇ ದಿನ ಬುಧವಾರ ಗುರುಪಾದುಕ ಪ್ರೀತ್ಯರ್ಥ ಕಾರ್ಯಕ್ರಮ ಕೊಡಿ ಹಿಡಿದು ಬಲಿ ಉಚ್ಚಯ ನಡಪಾಯರು.
ಬಂಟ್ವಾಳ ತಾಲೂಕು ವಿಟ್ಲದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನಡು ಚಿತ್ರಾಪುರ ಮಠಾಧೀಶರ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯರ್ನ ಮಾರ್ಗದರ್ಶನಡು ಏಪ್ರಿಲ್ 28 ಮೇ ಆಜಿಮಠ ಬ್ರಹ್ಮಕಲಶಾಂಗ ರಥೋತ್ಸವದ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತೊಂದುಂಡು. ಮೂಜನೇ ದಿನ ಬುಧವಾರ ಗುರು ಪಾದುಕ ಪ್ರೀತ್ಯಾರ್ಥ ಗುರುಮಂತ್ರ ಹವನ ಗುರು ಪಾದುಕ ಸನ್ನಿಧಿಲೆಡು ಅಭಿಷೇಕ ಪೂಜೆ ಆದ ಜಾತ್ರೆಗೆ ಕೊಡಿಯೇರಂಡ. ಮಧ್ಯಾಹ್ನ ದೇವರ್ನ ಬಳಿ ರಾತ್ರಿ ಆನಂದಾಷ್ಟಮ ಪಾದುಕ ಸನ್ನಿಧಿ ಪರಿಜ್ಞಾನಾಷ್ಟಮ ಪಾದುಕ ಸನ್ನಿಧಿಲೆಡು ರಂಗಪೂಜೆ ಶ್ರೀ ಅನಂತೇಶ್ವರ ದೇವರಿಗೆ ನಿತ್ಯ ಪೂಜೆ ಬೊಕ್ಕ ಉಚ್ಚಯ ನಡತಂಡ. ವಾಸುಕಿ ಕಲಾಮಂಟಪಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡತೊಂದಿತ್ತದ. ಬುಧವಾರ ಬಯ್ಯಗ ವಿಜಯಕುಮಾರ್ ಭಟ್ ಬೊಕ್ಕ ಕೂಟೊಡ್ದು ತೀರ್ಥ ವಿಠಲ ಕ್ಷೇತ್ರ ವಿಠಲ ಸಂಗೀತ ಕಾರ್ಯಕ್ರಮ ಮೂರ್ತು ಬತ್ತಂಡ. ಊರು ಪರ ಊರ್ಲಿನ ಭಕ್ತರ ಚಿತ್ರಾಪುರ ಮಠದ ಭಕ್ತರ ವಿಟ್ಲದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಆಡಳಿತ ಸಮಿತಿದಕ್ಲು ಈ ಪೊರ್ತುಡಿತ್ತರ. कमल कमलो श्रीकांत संतोषय देवदेवोत्तम देवता सार्वभौम नाथा गरे नाथे मादा सखा पांडुरंग नाथा गरे नाथे मादा सखा ಶ್ರೀ ಬ್ರಹ್ಮಮುಗೇರ ಮಹಾಕಾಳಿ ದೇವಸ್ಥಾನ ಗಿಡಿಗೆರೆ ಕಟೀಲ್ದ ವರ್ಷಾದಿ ನೇಮ ಬೊಕ್ಕ 32ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಏಪ್ರಿಲ್ 28 ಮುಪ್ಪಮುಟ ಅಟ್ಟಣೆ ಆತಂಡ. ಬುಧವಾರ ರಾತ್ರಿ ಮಾಂಕಾಳ್ದಿ ಅಪ್ಪನ ನೇಮ ನಡತಂಡ. ಹೊಸ ವರ್ಷ ಕಾರದಿದ್ದು ಗುರುವಾರ ಪಗ್ಗು 18ನೇ ದಿನಲ ಮಗರೊಂದುಂಡು. ತುಳುನಾಡ ಭೂತಾರಾಧನೆಡು ಕೋಲ ನೇಮ ಜಾತ್ರೆ ಈ ವರ್ಷದ ಮಟ್ಟಿಗೆ ಅಕ್ಕೇರಿ ಅಪ್ಪನ ಗಡುತ ದಿನ ಪತ್ತನಜೆ ಮುಟ್ಟ ಬರೊಂದುಂಡು. ದೈವಾರಾಧನೆದ ಸಾನ ಮಾಡ ಕಟ್ಟೆಲೆಡು ವರ್ಷಾದಿ ಕಾಲಾದಿ ಕೋಲ ನೇಮ ಗಡುತ್ತಿಡು ನಡತೊಂದುಂಡು. ಸಾರತ್ತೊಂಜಿ ದೈವಲೆಡು ಬೇತೆ ಬೇತೆ ಸ್ತ್ರೀ ಶಕ್ತಿ ದೈವಲೆ ನಮ್ಮೊಂದು ಕೋಲ ನೇಮ ಕೊರೊಂದಿತ್ತದೈಟ್ ಮಾಂಕಾಳ್ದಿ ಅಪ್ಪೆಲ ಉಡ್ತಿ ಕಾರ್ಣಿಕದ ದೈವಾದಿತ್ತದ ಹೆಚ್ಚಾದ ಬ್ರಹ್ಮಮುಗೇರನ ದೈವಸ್ಥಾನಡು ಆರಾಧನೆ ನಡ್ತೊಂದುಂಡು. ಕಟೀಲು ಗಿಡಿಗೆರೆತ ಶ್ರೀ ಬ್ರಹ್ಮ ಮುಗೇರ ಮಹಾಕಾಳಿ ದೈವಸ್ಥಾನಡು ವರ್ಷಾದಿ ನೇಮ 32ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಒಟ್ಟು 3 ದಿನ ನಡತಂಡು. 3ನೇ ದಿನ ಬುಧವಾರ ರಾತ್ರಿ ಮಾಂಕಾಳ್ದಿ ಅಪ್ಪಿನ ನೇಮ ಭಾರೀ ಸಂಭ್ರಮಡು ನಡತಂಡು. ಊರು ಪರ ಊರ್ಲಿನ ಭಕ್ತರು ಗಿಡಿಗೆರೆ ಬ್ರಹ್ಮ ಮುಗೇರ ಮಹಾಕಾಳಿ ದೈವಸ್ಥಾನದ ಗುರುಕಾರ್ಯರು ಆಡಳಿತ ಸಮಿತಿಗಳು ಸೇವಾ ಸಮಿತಿದ ಗುರುಕಾರ್ಯರ್ವಕ ಸರ್ವ ಸದಸ್ಯರು ಶ್ರೀ ದುರ್ಗಾಂಬ ಯುವಕ ಯುವತಿ ಮಂಡಲದಗಳು ಶ್ರೀ ಬ್ರಹ್ಮ ಮುಗೇರ ತಂಗಡಿ ಸೇವಾ ಸಮಿತಿದಕ್ಲು ನೇಮತ್ವದು ಮಾಂಕಾಳ್ದಿ ಅಪ್ಪನ ಇಂಬು ನಟ್ಟೊಂದು ಬೂಲ್ಯತೆ ತೊಂಡೆರ.
ಮಂಡಲ ಬಿಡ್ಲೆ ಮನವಂಚಾಳಳ್ಳೆ ಮನವಂಚಾಳಿಲೆ ಮುಖಮಾರ್ತಿರಾಳೆ ಮುಖಮಾರ್ತಿ ಬಿಡ್ಲಪ್ಪ ದೇಶ ಸುತ್ತಿಗೆ ದೇಶ ಸುತ್ತಿಗೆ ಬಿಡ್ಲೆ ಆತ್ಮವೇದಿ ಬಾಲ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು